ಫ್ಯೂಲ್ಸ್ ಸಂಸ್ಥೆಯಲ್ಲಿ ಉಚಿತವಾದಂತಹ ಐ ಟೆಸ್ಟಿಂಗ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮ್ಯಾಂಗ್ಳೂರು ರಿಟೇಲ್ ರೀಜನ್ನ ಮುಖ್ಯಸ್ಥರಾಗಿರ್ತಕ್ಕಂತಹ DGM ಆಗಿರ್ತಕ್ಕಂತಹ ಶ್ರೀಯುತ ನವೀನ್ ಕುಮಾರ್ MG ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ಫ್ರೀ ಐ ಚೆಕಪ್ ಕ್ಯಾಂಪ್ಗೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ನಮ್ಮ ಜೊತೆ ಸಹಕರಿಸಿದವರು ಪ್ರಸಾದ್ ನೇತ್ರಾಲಯ ಇದರ ವತಿಯಿಂದ ಡಾಕ್ಟರ್ ಮೇಘನಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಇವರನ್ನು ಕೂಡ ನಮ್ಮ ಡೀಲರ್ ಅಬ್ದುಲ್ ನಾಜೀರ್ ಸರ್ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಸಾದ್ ನೇತ್ರಾಲಯದ PRO ಪಬ್ಲಿಕ್ ರಿಲೇಷನ್ ಆಫೀಸರ್ ಮಿಸ್ಟರ್ ಸೈಯದ್ ಅವರಿದ್ದಾರೆ. ಸರ್ ದಯಮಾಡಿ ಬನ್ನಿ. ನಮಗೂ ಕೂಡ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಮಂಗಳೂರು ಸೇಲ್ಸ್ ಏರಿಯಾದ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಪ್ರದೀಪ್ ಕುಮಾರ್ ಸರ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬಾಲಾಜಿ ಫ್ಯೂಯಲ್ ಸ್ಟೇಷನ್ನ ನಮ್ಮ ಡೀಲರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಬಂದಿರತಕ್ಕಂಥ ವಿವಿಧ ಡೀಲರ್ಶಿಪ್ನವರು ಇರ್ಬೋದು, ಮ್ಯಾಕೋ ಇರ್ಬೋದು, ಹಾಗೆಯೇ ಹೈವೇ ಪೆಟ್ರೋಲಿಯಮ್ಸ್ ಇರ್ಬೋದು, ಜೊತೆಯಲ್ಲಿ ನಿಡ್ಲೆಯಿಂದ ಕೂಡ ಬಂದಿದ್ದಾರೆ. ಹೀಗೆ ಎಲ್ಲರನ್ನು ಕೂಡ ನಾವು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ HPCLನ ಕಾಂಟ್ರಾಕ್ಟರ್ಗಳು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಮೀಡಿಯಾ ಕವರೇಜ್ನವರು, ಪ್ರೆಸ್ ಮತ್ತು ಪತ್ರಿಕಾ ವರ್ಗದವರು ಬಂದಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ತಿಳಿಸ್ತಾ, ಈ ಫ್ರೀ ಐ ಚೆಕಪ್ ಕ್ಯಾಂಪ್ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಆತನನ್ನು ಒಂದು ಆರೋಗ್ಯವಂತ ಮನುಷ್ಯ ಅಂತ ಹೇಳ್ತೀವಿ. ಎಲ್ಲವೂ ಸರಿ ಇದ್ದು ಯಾವುದೇ ಒಂದು ಸಣ್ಣ ಅಂಗ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಅವನಲ್ಲಿ ಸಂಪೂರ್ಣ 100% ಯಾವುದೇ ಸಾಮರ್ಥ್ಯವನ್ನು ನಾವು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ದೃಷ್ಟಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ನಮ್ಮ ಆರೋಗ್ಯದಲ್ಲಿ ನೀಡಲಾಗಿದೆ. ದೃಷ್ಟಿ ಒಂದು ಸರಿ ಇದ್ದರೆ ಎಲ್ಲವನ್ನೂ ನಾವು ಕಲಿಬೋದು, ಎಲ್ಲವನ್ನೂ ಮಾಡ್ಬೋದು. ಕಣ್ಣಿದ್ದರೆ ನಾವು ಈ ಪ್ರಪಂಚವನ್ನು ನೋಡ್ಬೋದು, ಯಾವುದೇ ಒಂದು ಕೆಲಸವನ್ನು ಕಲಿಬೋದು ಮಾಡೋದಕ್ಕೆ. ಸೊ ಬಾಯಿ ಬರದೇ ಇದ್ದರೂ, ಕೈ ವರ್ಕ್ ಆಗದೇ ಇದ್ದರೂ ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ. ವಿವಿಧ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದ ಸಂದರ್ಭದಲ್ಲೂ ಕಣ್ಣು ಒಂದು ಸರಿ ಇದ್ದಂಥ ಅದರಲ್ಲಿ ಸಾಧನೆ ಮಾಡಿದವರನ್ನು ನಾವು ಬಹಳಷ್ಟು ಜನ ನೋಡಿದ್ದೇವೆ. ಹಾಗಾಗಿ ಕಣ್ಣು ಎಲ್ಲರಿಗೂ ತುಂಬ ತುಂಬ ಅಗತ್ಯವಾಗಿರ್ತಕ್ಕಂಥ ಒಂದು ದೇಹದ ಒಂದು ಭಾಗ. ಆ ಒಂದು ಕಣ್ಣಿನ ತಪಾಸಣೆ ಮಾಡೋದ್ರ ಮೂಲಕ ಕೇವಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಅಲ್ಲ, ಬದಲಾಗಿ ಈ ಪರಿಸರದ ಎಲ್ಲ ನಾಗರಿಕರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದೇವೆ. ಸೊ ಅದರ ಉದ್ಘಾಟನೆಯನ್ನು ಇನ್ನು ಕೆಲ ಕ್ಷಣದಲ್ಲಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ DGM ಸರ್ ನವೀನ್ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಹಾಗಾಗಿ ಕಣ್ಣಿನ ಮಹತ್ವವನ್ನು ಹೇಳಲಿಕ್ಕೆ ಅಸಾಧ್ಯ. ಇದು ದೇವರು ಕೊಟ್ಟಂಥ ಒಂದು ನಮ್ಮ ದೇಹದಲ್ಲಿ ಅತಿ ಸುಂದರವಾದಂಥ ಒಂದು ಭಾಗವನ್ನು, ಅತ್ಯಮೂಲ್ಯವಾದಂಥ ಭಾಗ ಎಲ್ಲ ನಮ್ಮ ದೇಹದಲ್ಲಿರುವಂಥ ಎಲ್ಲ ಭಾಗಗಳು ಅತ್ಯಮೂಲ್ಯವದ್ದೇ. ಅದರಲ್ಲೂ ಕೂಡ ಕಣ್ಣಿನ ಒಂದು ಏನು ಮಹತ್ವ ಇದೆ, ತುಂಬ ಅದನ್ನು ನಾವು ಎಷ್ಟೊಂದು ಗೌರವ ಕೊಟ್ಟು ಅದನ್ನು ಅತ್ಯಂತ ಅಮೂಲ್ಯ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಬಂದಿದೆ. ಈಗ ನಾವು ನೋಡಿದಾಗ ಮಕ್ಕಳು ಹುಟ್ಟಿದಾಗಿಂದನೇ ಹುಟ್ಟಿದ ತಕ್ಷಣವೇ ಒಂದು 2-3 ವರ್ಷ ಆಗಿರ್ಬೋದು, ಅವರ ದೃಷ್ಟಿಮಾಂದ್ಯ ಬರ್ತದೆ. ಅಷ್ಟು ಸಣ್ಣ ಮಕ್ಕಳಿಗೆ ಕೂಡ ಈಗ ದೃಷ್ಟಿಮಾಂದ್ಯ ಬರುವಂತಹ ಕಾಯಿಲೆಗಳು ಕೂಡ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು HPCL ಮ್ಯಾಂಗ್ಳೂರು ರಿಟೇಲ್ ರೀಜನಲ್ ಆಫೀಸ್ ವತಿಯಿಂದ ಇವತ್ತು ಒಂದು ಐ ಟೆಸ್ಟ್ ಚೆಕಪ್ ಕ್ಯಾಂಪ್ ಅಂತ ಇಟ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಪ್ರಸಾದ್ ನೇತ್ರಾಲಯ ನಮ್ಮ ಜೊತೆಗೆ ಕೈ ಕೂಡಿಸಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು. ಎಲ್ಲ ಟೆಸ್ಟ್ ಮಾಡಿಸಿ, ಮತ್ತು ಅದರಲ್ಲಿ ಏನು ನ್ಯೂನತೆಗಳಿದ್ದಲ್ಲಿ ಅವ್ರಿಗೇನಾದರೂ ಕರ್ನಾಟಕಗಳಿಗೆ ಅಗತ್ಯ ಇದ್ದಲ್ಲಿ ಅದನ್ನು ಕೂಡ ನಾವೇ ಕೊಡ್ತಾ ಇದ್ದೇವೆ. ಯಾರಿಗಾದರೂ ಈಗ ಕಸ್ಟಮರ್ಸಿಗೆ ಅಥವಾ ನಮ್ಮ ಜನಗಳಿಗೆ ಯಾರಿಗಾದರೂ ಕನ್ನಡಗಳಿಗೆ ಅಗತ್ಯ ಇದ್ದರೆ ಅದನ್ನು ಕೂಡ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರದ ಸದುಪಯೋಗವನ್ನು ತಗೊಳ್ಳಿ. ಇಲ್ಲೇ ಬನ್ನಿ, ನಿಮ್ಮ ಮನೆ ಹತ್ತಿರನೇ ಅಥವಾ ನಿಮ್ಮ ಪರಿಸರದ ಹತ್ತಿರದಲ್ಲೇ ಇದೆ. ನಮ್ಮ ಡಾಕ್ಟರ್ ಕೂಡ ಇಲ್ಲೇ ಇದ್ದಾರೆ, ಅವರ ಸಿಬ್ಬಂದಿ ವರ್ಗ ಕೂಡ ಇದೆ ಇಲ್ಲೇ. ಇದರ ಸದುಪಯೋಗವನ್ನು ತಗೊಂಡು ನಮ್ಮ ಜೊತೆಗೆ ಕೈಗೂಡಿಸಿ ನಾವು ನಿಮ್ಮ ಏನು ಸಣ್ಣ ಇದೊಂದು ನಮ್ಮ ಅಳಿಲು ಸೇವೆ ಅಂತ ಹೇಳ್ತೇವೆ. ನಮ್ಮ ಕಸ್ಟಮರಿಗಾಗಲಿ ಅಥವಾ ನಮ್ಮ ಸ್ಟಾರ್ CSAಗಳೆಲ್ಲ ಇದ್ದೀರಾ, ಇದನ್ನು ಅಳಿಲು ಸೇವೆ ನಾವು ಏನು ನಮ್ಮ HPCL ವತಿಯಿಂದ ನಿಮಗೆ ಮಾಡ್ತಾ ಇರೋವಂಥದ್ದು. ನಾನಿನ್ನೂ ಜಾಸ್ತಿ ಹೇಳಲಿಕ್ಕೇನು ಹೋಗೋದಿಲ್ಲ, ಆಗಲೇ ಬಿಸಿಲು ಬರ್ತಾ ಇದೆ, ತಾವೆಲ್ಲರೂ ಕಾಯ್ತಾ ಇದ್ದೀರಾ. ಹಾಗಾಗಿ ನಾವು ಈ
ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಲ್ಲ ಹಿರಿಯರಿದ್ದಾರೆ, ಇವರು ಒಂದೆರಡು ಮಾತಾಡಬೇಕು. ಎರಡು ಮಾತಾಡಲಿಕ್ಕೆ ಏನಿಲ್ಲ. ಹೇಳಿರುವಂಥದ್ದು ಡಿಜಲ್ ಸರ್ ಅವರೇ, ನಮ್ಮ ಹಿರಿಯ ಸೇಲ್ಸ್ ಮ್ಯಾನೇಜರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಳಿದಿರುವ ಗಣ್ಯರೇ, ಹಾಗೂ ಇಲ್ಲಿ ನಡೆದಿರೋ ನಮ್ಮ ಎಲ್ಲ ಬಂಧು ಮಿತ್ರರೇ, ಐಚಕಂತ ಎಕ್ಸಿಬಿಷನ್ ಅವರು ಇದೊಂದು ಹಮ್ಮಿಕೊಂಡಿದ್ದಾರೆ. ಇದೊಂದು ಭಾಳ ಅತ್ಯುತ್ತಮ ಕಾರ್ಯ. ಇದು ಎಲ್ಲ ಔಟ್ಲೆಟ್ಗಳಲ್ಲಿ ಆಗಿ ಕೇವಲ ಅಲ್ಲಿದ್ದು ನಮ್ಮ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಬರುವಂಥ ಒಂದು ಪ್ರತ್ಯೇಕ ಒಂದು ಕಸ್ಟಮರ್ಗೆ ಸಮೇತ ಇದರ ಒಂದು ಸದುಪಯೋಗ ಆಗಲಿ ಅಂತೇಳಿ ನನಗೆ ಆಶಿಸ್ತಿನ ಶುಭಕಾಮನೆ. ಕಣ್ಣಿನ ತಜ್ಞರಾಗಿರುವಂತಹ ಡಾಕ್ಟರ್ ಮೇಘನಾ ಅವರಿದ್ದಾರೆ. ಐ ರಿಕ್ವೆಸ್ಟ್ ಯು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಆನ್ ದಿಸ್ ಒಕೇಶನ್. ಗುಡ್ ಮಾರ್ನಿಂಗ್ ಎವ್ರಿವನ್. ದಿಸ್ ಕ್ಯಾಂಪ್ ಎಲ್ಲರೂ ಇದು ಉಪಯೋಗ ಮಾಡಿಸ್ಕೊಳ್ಳಿ. ಕಣ್ಣಿಂದ ಏನೋ ತೊಂದರೆ ಅಂದರೆ ನಮಗೆ ಹೇಳಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಆತ್ಮೀಯರೇ, ನಮ್ಮ ಹಿಂದೂಸ್ತಾನ್ ಪೆಟ್ರೋಲ್ ವತಿಯಿಂದ ಹಾಗೂ ನಮ್ಮ ಕೊಣಾಜೆ ಕಾರ್ ಫ್ಯೂಯಲ್ಸ್ ಕಡೆಯಿಂದ ಇವತ್ತೊಂದು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸಾಧಾರಣ ಪೆಟ್ರೋಲ್ ಪಂಪ್ಗಳಲ್ಲಿ ವ್ಯವಹಾರ ಮಾತ್ರ ನಡೀತಾ ಇರ್ತದೆ. ಈ ರೀತಿಯ ಸಾರ್ವಜನಿಕ ಸೇವೆಯಲ್ಲಿ ನಮ್ಮ ವ್ಯಾಪಾರದ ಜೊತೆಗೆ ತೊಡಗಿಸಿಕೊಳ್ಳೋದು ಬಹಳ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ನಮ್ಮ ವ್ಯಾಪಾರ ಸಂಸ್ಥೆಗಳಲ್ಲಿ ಬರೀ ವ್ಯಾಪಾರದ ದೃಷ್ಟಿಯಿಂದ ನೋಡದೆ ಸಾರ್ವಜನಿಕರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದಾಗ ಅವರು ಕೂಡ ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಹೆಚ್ಚು ವ್ಯಾಪಾರ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ಮ ಹಿರಿಯ ವ್ಯವಸ್ಥಾಪಕರಾದ ನವೀನ್ ಸರ್ ಅವರು ಹಾಗೂ ನಮ್ಮ ಸೇಲ್ಸ್ ಆಫೀಸರ್ ಆದ ಪ್ರದೀಪ್ ರವರು ನಾವೆಲ್ಲ ಸೇರಿಕೊಂಡು ಇಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಸಾರ್ವಜನಿಕರ ಒಂದಿಗೆ ನಾವು ಬೆರೀಬೇಕು, ನಮ್ಮಿಂದ ಸಾರ್ವಜನಿಕರಿಗೆ ಏನಾದರೂ ಸೇವೆ ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗೌರವಾನ್ವಿತ ನಮ್ಮ ನವೀನ್ ಕುಮಾರ್ ಸರ್ರನ್ನು ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೇಲ್ಸ್ ಆಫೀಸರ್ ಆದ ಪ್ರದೀಪ್ ಕುಮಾರ್ ಅವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಉತ್ತಮ ವೈದ್ಯರಾಗಿ ಬಂದಂಥ ಡಾಕ್ಟರ್ ಮೇಘನಾ ಅವರು ಬಂದಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಪ್ರಸಾದ್ ನೇತ್ರಾಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಸೈಯದ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಹಿರಿಯರಾದ ಡೀಲರ್ ನಮ್ಮ ಮುರಳೀಧರ್ ಪ್ರಭುರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನನ್ನ ಮಿತ್ರರಾದ ಅಬ್ದುಲ್ ರೆಹಮಾನ್ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರನ್ನು ನಾನು ಅಭಿನಂದಿಸ್ತೇನೆ. ಇನ್ನೋರ್ವ ನನ್ನ ಮಿತ್ರ ಕೊಣಾಜೆ ಪಂಚಾಯತಿನ ಮಾಜಿ ಸದಸ್ಯರು ಹಸನ್ ಕುಂಜಿ ಅವರು ಬಂದಿದ್ದಾರೆ. ಎಲ್ಲ ಡೀಲರ್ಗಳು ಬಂದಿದ್ದಾರೆ. ಪತ್ರಿಕಾ ಮಾಧ್ಯಮದ ಮಿತ್ರರಾದ ಅನ್ಸಾರ್ ಇನೋಳಿಯವರು, ಸತೀಶ್ ಕೊಣಾಜಿಯವರು ಎಲ್ಲ ಬಂದಿದ್ದೀರಿ. ಬಂದಂಥ ಎಲ್ಲ ಡೀಲರ್ಗಳು ಹಾಗೂ ಎಲ್ಲ ಮಿತ್ರರನ್ನು, ಆಸಿಫ್ರವರನ್ನು ನನ್ನಂಥ ಎಲ್ಲ ಮಿತ್ರ ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಗಮಿಸುವಂತಹ ಎಲ್ಲರಿಗೂ ಭಾಗವತಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ ಡೀಲರ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಪ್ರಮುಖ ಅಂಗ ಅಂದರೆ ನಾವು ಐ ಚೆಕಪ್ ಕ್ಯಾಂಪನ್ನು ಉದ್ಘಾಟನೆ ಮಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂಥದ್ದು. ವೇದಿಕೆಯಲ್ಲಿರುವಂಥ
ಅತಿಥಿಗಳಲ್ಲಿ ಉದ್ಘಾಟನೆಯನ್ನು ಮಾಡಬೇಕು, ರಿಬ್ಬನ್ ತುಂಡುರಿಸುವುದರ ಮೂಲಗಳನ್ನು ಮಾಡಿಕೊಂಡು ಮಾದರಿಯಾಗಿ ಎಲ್ಲರಿಗೂ ಮುನ್ನಡೆಯಬೇಕು ಅಂತ ಹೇಳಿ ವಿನಂತಿಸ್ತಾ ನಾವೆಲ್ಲರೂ ಕೂಡ ಐ ಚೆಕಪ್ ವಾಹನದ ಅಂದರೆ ವೈದ್ಯ ಓಕೆ ಸರ್, ಓಕೆ ಸರ್. That time we would see 9 38 742 83747 6822